ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ಇವತ್ತು ಒಂದು ಬ್ರಹ್ಮೋಪದೇಶ ಉಂಟು, ಅಂದರೆ ಜನಿವಾರ ಹಾಕೋದು. ನನ್ನ ನಾದಿನಿ ಮಗನಿಗೆ ಒಂದು ಜನಿವಾರ ಹಾಕಲಿಕ್ಕೆ ಇದೆ, ಹೋಗೋಣ ಬನ್ನಿ. ನೋಡಿ, ಈಗ ಮುಖ ಚೌರ ಮಾಡೋದು ಅಂತ ಹೇಳ್ತಾರೆ ಇದಕ್ಕೆ. ಈಗ ಮುಖ ಚೌರ ಆಗ್ತಾ ಉಂಟು. ಮುಖ ಚೌರ ಆದಮೇಲೆ ಸ್ನಾನ ಎಲ್ಲ ಮುಗಿಸಿ ಆದ ನಂತರ ಇದು ಉಪನಯನ ಮಾಡುವಂಥದ್ದು, ಅಂದರೆ ಜನಿವಾರ ಹಾಕುವಂಥದ್ದು. ನೋಡಿ ಇದು ಗುರುಮಠ ಮೂಡಬಿದ್ರೆಯಲ್ಲಿ ಅಲಂಗಾರಲ್ಲಿ ಇದೆ ಇದು ಗುರುಮಠ. ಈ ಮಠದಲ್ಲಿ ಮಾಡಿದರೆ ಭಾರಿ ಒಳ್ಳೆಯದು ಅಂತ ಇಲ್ಲಿ ಮಾಡ್ತಾ ಇದ್ದೇವೆ. ನೋಡಿ, ಬನ್ನಿ ನೋಡುವ. ಬೇಗ ಸಾಬೂನು ಪ್ರಮಾಣ ನನ್ನ ಒರ್ತಿ ಬರೋಣ ಅಂತ ಕೇರಳ ಒಂದು ರಪ್ಪ ಯಾವ ಬಲ ನಾನೊಂಚೂರು ಈ ಮೈಸೂರು ಬಲ ಬಂದಿದೆ. అది కడగడు అడగడు అన్బిడు కుట్టుకోడు కుట్టుకోడు గోదేవసింగ్ దీవెన సత్య సహాదైతే అబడు భూస కుతో భూసహ వీర నమః ఓసహ వైవేన ఓ సహ ప్రజాపతిరం నమః ఆచరణ आत्मने सह अंतरात्मने सह परमात्मने सह परमात्मने सह सविष्टाय नमः पूर्वचरिता एवं गुणविशेषविशिष्टायां शुभपुण्यतिथौ मम हेतु सनातनसम्बन्धस्य देवान् सोमेशाचार्यनाम्यः धर्मपत्न्यौ शकुन्तलनाम्यः कुमारस्य समितनाम्यः कुटुम्ब करिष्यमाणा विजयसिद्ध्यर्थे वेदाध्ययनार्थे अधिकारसिद्ध्यर्थम् उपनयनाख्यं करिष्य उपनयनाख्यं कर्म करिष्ये चौकाक में चौकाक सिवा अड़ी चौकाक बड़ी बाकी बड़ी फिर आचर नीचे बुक मानी आसे बड़ी सा बड़ी 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 इधर बड़ी अन्ना बच्चे पट्टी कोई मत ಮುಟ್ಟಿ ಕೊಡಿ ಎಲ್ಲ ಮಾಡಿಸಿದೆಲ್ಲ ಮುಟ್ಟಿ ಕೊಡಿ ಅನ್ನ ಕೊಡಿ
ಅನ್ನ ಪಾಯಸ ನಿಮಗೆ ಅನ್ನ ಕೊಡಿ ಬಾಯಿಗೆ. ಓಂ ಪ್ರಾಣಾಯ ಸ್ವಾಹ ಓ ಬಗ್ಗ ಅದು ಬೇರೆ ತಿರುಗಲ್ಲ ತುಂಬ ಹೋಗೋದಲ್ಲ ಪಟ ಈಚೆ ಅಪಾನಾಯ ಸ್ವಾಹ ಜ್ಞಾನಾಯ ಸ್ವಾಹ ದಾನಾಯ ಸ್ವಾಹ ಸಮಾನಾಯ ಸ್ವಾಹ ಪಾಯಸ ಕೊಡಿ ಸ್ವಲ್ಪ ಆಯ್ತಾ ನೋಡಿ ನೀವು ಹೇಳಿ 5 ಸಲ ಕೊಟ್ಟಾಯ್ತಲ್ಲ ಹಾಂ 5 ಸಲ ಆಯ್ತಾ ಸಾಕು ಅವನು ಅದು ಒಟ್ಟಿಗೆ 5 ಸಲ ಅಲ್ಲ ಹಾಕಲಿ ನೀವು ಹೇಳಿ ಪಕ್ಕ ಊಟ ಮಾಡಬೇಕು ಈಗ ಕೈ ತೊಳೆದು ಬಂಡಾರ ಬಾಲ್ ತಾಗಿಸ್ತಾರೆ ಪಕ್ಕ ಸ್ನಾನ ಮಾಡಿಸಿ ಕರ್ಕೊಂಡು ಬರ್ಬೇಕು ಆಯ್ತಾ ನೀನು ಸುಮ್ಮನೆ ಬೇಗ ದೇವರ ಧ್ಯಾನ ಮಾಡ್ತಾ ಹೀಗೆ ಧ್ಯಾನ ಕಳಿಸೋಟು ಜಮೀನಿಂಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೆಯಸ್ಮಿನ್ ಸನ್ನಿಧಿಂ ಗುರು ಕೈಗೆ ನೀರಾಕಿ ಓಂ ಋಗ್ವೇದಾಯ ಬೇಡ ಸ್ವಾಹ ಕುಡಿ ಓಂ ಯಜುರ್ವೇದಾಯ ಸ್ವಾಹ ಓಂ ಸಾಮವೇದಾಯ ಸ್ವಾಹ ಓಂ ಅಥರ್ವವೇದಾಯ ನಮಃ ಮಧ್ಯದ 3 ಬೆರಳನ್ನು ಬಿಡಬೇಕು ಈ 3 ಬೆರಳನ್ನು ಬಿಟ್ಟರೆ ದೇವರಿಗೆ ಸಲ್ತದೆ ಇದನ್ನು ಬಿಟ್ಟರೆ ಋಷಿಗಳಿಗೆ ಸಲ್ತದೆ ಅದನ್ನು ಬಿಟ್ಟರೆ ಪಿತೃಗಳಿಗೆ ಸಲ್ತದೆ ಜಪ ಮಾಡುವಾಗ ಪೂಜೆ ಮಾಡುವಾಗ ದೇವರಿಗೆ ಸಲ್ಲಬೇಕು ಅಂತೇಳಿ ಮಧ್ಯದ 3 ಬೆರಳನ್ನು ನೀರು ಬಿಡಬೇಕು ಆಯ್ತಾ ನೀರು ಕೊಡಿ ಮಾತ್ರ ಜಪ ಆಗಬೇಕು ದಾರೆ ನೀರಾಕಿ ನೀರು ಬಗ್ಗಿಸೋದು ನೀರಾಕಿ ನನ್ನ ಕೈಗೆ ಬಿಡಿ ನನ್ನ ಇಡು
ಒಂದು ಗಾಡಿ ಮುಖಾನ ನೋಡಿದಾಗ ಆ ಮುಖಾನ ಕೊಟ್ಟು ಮಾಡ್ತಾನೆ ಅವ್ರು ಗಾಡಿ ಸ್ವಲ್ಪ ಬೇಗ ಕೊಂಡು ಗೊತ್ತಾಗ್ಬೋದು ಇದು ಇದರ ಕಣ್ಣೆಲ್ಲ ಗೊತ್ತಾಗುತ್ತೆ ಅವ್ರ ಕೈ ಕೊಡಿ ಅದು ಕೈ ಇಟ್ಕೊಳ್ಳಿ ತೋರಿಸಿ ಬನ್ನಿ ಸಂಕಲ್ಪ ಭಸ್ಮಧಾರಣೆ ಗಾಯತ್ರಿ ಬ್ರಹ್ಮಾರ್ಪಣೆ ಆ ಪ್ರಕಾರ ಜಪ ಮಾಡಿದ ಮೇಲೆ ಪೂಜೆ ಹಣದ ಭಾರಿ ಗಟ್ಟಿಯಲ್ಲಿ ಪೂಜೆ ಮಾಡ್ತಾನೆ ನನಗೆ ಹಬ್ಬ ಯಾವುದು ಗೊತ್ತುಂಟ ಸರಿಯಾಗಿ ಯಾವುದು ಹಬ್ಬ ನೀವು ಗೊತ್ತುಂಟ ಉಪಕರ್ಮ ಅಂತ ಬ್ರಾಹ್ಮಣನಿಗೆ ಉಪಕರ್ಮ ಛತ್ತಿರಲ್ವ ಅವತ್ತೇ ಅತ್ತೆ ಮತ್ತೆ ಅತ್ತೆಗೆ ತುಂಬ ಹೋಗ ಹುಡುಗಿ ಕೊಟ್ಟು ಮದುವೆ ಮಾಡುವಷ್ಟು ರಾಗುದಿ ತಿನ್ವಣ್ಣ ಕಾಲದ ಎತ್ತನಜ್ಜ ಮಾವನಿಗೆ ಮತ್ತು ಅತ್ತೆಗೆ ಎಷ್ಟು ಪವರ್ ಅಂತ ಹೇಳಿದ್ರೆ ಹುಡುಗಿಯನ್ನು ನೋಡಿ ಮದುವೆ ಮಾಡಿಸಬೇಕು ಅಂತ ಇರುವುದು ಹೌದು ಅಲ್ಲಿವರೆಗೆ ಮಾವ ಬೇಕಾಗುದು ನಾವು ಮತ್ತೆ ಕಾಶಿ ಯಾತ್ರೆಗೆ ಹೋಗೋರಿಗೆ ಬೇಕಾಗುತ್ತೆ ಆಯ್ತಾ ಕುತ್ಕೊಳ್ಳಿ ನಾನು ಒಂದು ಸಲ ಹೇಳಿಲ್ಲ ನೀವು ಮತ್ತೆ ಅಕ್ಷರದಾನ ಮಾಡಿದ್ರೆ ನೀನು ಸಿಂಚೋಗ ಓಂ ಸರಸಸ್ತರೇ ಸ್ವಾಹ ಮೆಲ್ಲ ಓಂ ಸವಿತ್ರೆ ಸ್ವಾಹ ಓಂ ಋಷಿಭ್ಯೋ ಸ್ವಾಹ ತಂಗಿ ಅಲ್ಲ ಹಣ ಅಲ್ಲೇ ಕೂತ್ಕೊಳ್ಳಿ ಮೇಲೆ ಕೂತ್ಕೊಳ್ಳಿ ಪಶುಪತಿ ರುದ್ರಾಯ ಸ್ವಾಹ ರುದ್ರಾಯ ನಮಃ ಓಂ ಆಯಾಸಿ ಸತ್ಯಾಮಿತ್ವಾಮಯ ಅಸಿ ಅಯಾಸಾಮಯಾಸಾಮುಜಾಸಮಯಮುಷಿ ಅಯನಹಿವಿಷಂ ಸ್ವಾಹ ಆಯಶಗ್ರೇ ನಮಃ ಅತೋ ದೇವ ಆವಂತರು ಪ್ರಜಾಪತಿಯಾಗಿ ನಮಸ್ತೆ ಧನ್ಯನೇ ಸಿಂಚು ಹೋಗ ಅವರು ಹೋಗ್ತಿದ್ದಾರೆ ನೀನು ಹೋಗು ದೊಡ್ಡ ಮಾಡಿ ಒಂದ್ಸಲ ಆಗಿದ್ಯಾ ಇಲ್ಲ ಯಾವಾಗೋದದ್ದು ವೀರೇಂದ್ರ ಆಯ್ತಾ ಫಲಂ ಮಯಾ ದೇವ ಸ್ಥಾಪಿತಂತೆ ತೇನ ಮೇ ಸುಫಲಂ ಪ್ರಾಪ್ತಿ ಜನ್ಮನಿ ಸ್ವಾಹ ಮಧ್ಯೆ ನನ್ನ ಮದುವೆ ಭೂ ಸ್ವಾಹ ಮೇ ಭೂ ಸ್ವಾಹ ವಾಯುವೇ ಭೂ ಸ್ವಾಹ ಪ್ರಜಾಪತಿ ನಮಃ ಸ್ವಸ್ತಿ ಶ್ರದ್ಧಾ ಮೇಧಾವಿಷಾದ ಜ್ಞಾವಿದ್ಯಾ ಬುದ್ಧಿಮುಷಿ ಎಂಬರಂ ತೇಜಃ ಐಷಂ ಆರೋಗ್ಯ ಮೇ ಕವ್ಯ ವಾಹನಾಯ ನಮೋ ನಮಃ ಕುದುಗಳು ಇರ್ಕೊಂಡು ಜೋಗ್ಲ ಚಪ್ಪ ನೀವು ಅದೆಲ್ಲ ಕೈಗೆ ಹಾಕಿ ನೀವು ನೀರಿಗೆ ಕೈ ಇಟ್ಕೊಂಡು ನೀರಿಗೆ ಅಲ್ಲ ಕೈ ತೆಗೆದಾಕಿದೆಲ್ಲ ಅದರ ಕೈ ಇಲ್ಲ ನೀರಾಕಿ ಆಮೇಲೆ ಸ್ವಲ್ಪ ಬಗ್ಗಿಸಿ ಅಮ್ಮ ಕೆಳಗೆ ಬಿಡಿ ಬಿಡಿ ಅಲಂಕರಣೆ ವಿನಿಯೋಗ ವಿಶ್ವಾಸಾಂಗಾ ಜಾತವೀನ ಸಿಂಧೂರ್ನಾಮ ದೇವಾಗ್ರಶ್ರೀ ಅಗ್ನಿ ಅತ್ಯುನ್ನಮಾಸನ ಅಸ್ಮಾಕಮೂರ್ತಿ ತನೂನಾಂ ಯಸ್ವಾಂ ರಾಗೀಣಾಂ ನ್ಯಾಮ ಹಣೆ ರಾಯಿಸಿ ನಿಮ್ಮ ಮಗನ ಹಣೆ ರಾಗಿಸಿ ಹಣೆಗೆ ರಾಯಿಸಿ ಅದು ಮೆಣಸಿಗೆ ಕುತ್ತಿಗೆ ರಾಯಿಸಿ ಇವೊಂಚೂರು ಹಣೆಗೆ ರಾಯಿಸಿ ಕಲಶ ಕನ್ನಡಿ ಹಿಡ್ಕೊಂಡು ದೀಪ ಇಟ್ಕೊಂಡು ತುಳಸಿಗಟ್ಟಿಗೆ ಹೋಗು ಆಯ್ತಾ ಅದು ಕನ್ನಡಿದ್ದದ್ದು ಅದು ಕಲಶದ್ದು ದೀಪ ಅವರು ಇಟ್ಕೊಳ್ತಿ ಅದನ್ನು ಗಟ್ಟಿ ಹಿಡ್ಕೊಳ್ಳೋದು ಹಾಗೆ ಹಾಗೆ ಹಿಡ್ಕೊಂಡು ನಿಲ್ಲು ಅವ್ರು ಹೇಳುವಾಗ ಹೋಗು ದೊಡ್ಡ ಮನೆಯಿಂದ ಹೋಗು ಹಾಕ್ತೀನಿ ಅವರೊಟ್ಟಿಗೆ ನಿಲ್ಲಿ ದೊಡ್ಡಮ್ಮನೊಟ್ಟಿಗೆ ನಿಲ್ಲಿ ಈಗ ನಿಲ್ಬೇಕು ಇಲ್ಲಿ ಚೂರು ಇರಲಿ
ಹೌದು ಕಳಿಸಿ ಹೋಗ್ತಾ ಈಗ ಹಾಂ ಕಡೆಯಿಂದ ಬಳ್ಳಾರಿ ಸಂಸ್ಕಾರ ಸಮಾಪ್ತಿ ಭಾಗ್ಯವತಿ ವಾರಣಾಸಿ ಯಮುನಾಚ ಸರಸ್ವತಿ ಭಾಗ್ಯವತಿ ವಾರಣಾಸಿ ತುಂಗಭದ್ರಾ ವರರಾಜ ಕೂದಲಿ ಕಾವೇರಿ ಕೌಂಡಿನ್ಯವತಿ ಹೇಮಾವತಿ ಇನ್ನೊಂದು ಕಾವೇರಿ ಕಾವೇರಿ ತಂದುಕೊಡಿ ಅಲ್ಲಿ ಹೋಗಿ ಅವ್ರ ಹಿಂದ್ಗಡೆ ಅಷ್ಟು ಸಾಕುಂಟು ಸಾಕಷ್ಟುಂಟು ಅನ್ನ ಬಿಟ್ಟು మొక్క పాత్ర ఉండొచ్చు మొక్క పాత్ర ఉండొచ్చు మళ్ళీ ವಿಶ್ವಕರ್ಮರ ಒಂದು ಜನಿವಾರ ಹಾಕೋದು ಹೇಗೆ ಅಂತ ತೋರಿಸುವಂತ ನಾನು ನಿಮಗೆ ವಿಡಿಯೋ ಮಾಡ್ತಾ ಇದ್ದೇನೆ. ಹಾಗೆ ಈ ವಿಡಿಯೋದಲ್ಲಿ ಎಲ್ಲ ತೋರಿಸಲಿಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ವಿಡಿಯೋ ಲೆಂತ್ ಆಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ಈಗ ತೋರಿಸ್ತಾ ಇದ್ದೇನೆ, ಮತ್ತು ಇನ್ನು 2ನೇ ಪಾರ್ಟಲ್ಲಿ ತೋರಿಸ್ತೇನೆ ನಿಮಗೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.